2022ನಿಂದ ಮಂಗಳೂರಿನಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಕನಸಾಗಿಯೇ ಉಳಿದಿದೆ. ಸುಮಾರು ಮಂಗಳೂರು ನಗರ ಬೆಳೀತಾ ಇದೆ, ವಾರ್ಡುಗಳ ಸಂಖ್ಯೆ ಜಾಸ್ತಿ ಆಯಿತು, ಜನಸಂಖ್ಯೆ ಜಾಸ್ತಿ ಆಯಿತು. ಆದರೆ ಜನರಿಗೆ ಬೇಕಾದಂಥ ಆದ್ಯತೆ ಮೇಲೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯ ಅಂದರೆ ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಮತ್ತು ದೀಪ, ಎಲೆಕ್ಟ್ರಿಕ್ ಲೈಟ್. ಈ ಮೂರು ವಿಚಾರಗಳಲ್ಲಿ ನಗರ ಪಾಲಿಕೆಯವರು ಹೆಚ್ಚು ಗಮನ ಕೊಟ್ಟಂತೆ ಬಯಸಲಿಲ್ಲ, ನನಗೆ ಕಾಣಲಿಲ್ಲ. ನಗರ ಪಾಲಿಕೆಯಲ್ಲಿ ಇವತ್ತಿನ ದಿನಕ್ಕೂ ಕೂಡ ಎಷ್ಟೋ ನಗರದ ಹೃದಯ ಭಾಗದಲ್ಲಿಯೂ ಒಳಚರಂಡಿ ವ್ಯವಸ್ಥೆಯನ್ನು ಪಿಟ್ಗಳ ಮೂಲಕನೇ ಮಾಡ್ತಾ ಇದ್ದಾರೆ ಹೊರತು ಅದಕ್ಕೆ ಒಳಚರಂಡಿ ವ್ಯವಸ್ಥೆಯ ಕನೆಕ್ಟಿವಿಟಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೊನ್ನೆ ಬೋಳೂರಿನಲ್ಲಿ ಅಲ್ಲ, ಎಲ್ಲಿ ಅದು ಬೋಳೂರಿನಲ್ಲಿ ನಾವು ಹೋಗಿದ್ದೇವಲ್ಲ, ಬೋಳೂರಿನಲ್ಲಿ ನಾವು ಹೋಗಿತ್ತು. ಅಲ್ಲಿ ಕೂಡ ಈ ದೇವಸ್ಥಾನದ ಬದಿಯಲ್ಲಿ ಸುತ್ತಮುತ್ತಲಿನಲ್ಲಿ ಕೂಡ ಮನೆಗಳಿಗೆ ಇವತ್ತು ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಒಳಚರಂಡಿಯಿಂದ ಎಲ್ಲ ನಗರದ ಬಾವಿಗಳ ನೀರು, ಒಂದೇ ಒಂದು ಬಾವಿಯ ನೀರು ಇವತ್ತು ಕುಡಿಯುವ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲ ಕೆರೆಗಳು ಇವತ್ತು ಒಳಚರಂಡಿಯ ನೀರು ನೇರವಾಗಿ ಇದರಲ್ಲಿ ಯಾವುದೇ ಕೆರೆಗಳಲ್ಲಿ ಇವತ್ತು ಅದು ಗುಜ್ಜರಿ ಕೆರೆ ಇರ್ಬೋದು, ಅದು ಮೊಯ್ಲಿ ಕೆರೆ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಒಂದೇ ಒಂದು ಕೆರೆಯ ನೀರು ಕೂಡ ಇವತ್ತು ಶುದ್ಧವಾಗಿ ಬಳಕೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಅದೇ ರೀತಿ ನಗರದಲ್ಲಿ ಈ ಯಾವುದು ದೊಡ್ಡ ದೊಡ್ಡ ಕಾಲುವೆಗಳು ಇವತ್ತಿದ್ದಾವೆ, ರಾಜ ಕಾಲುವೆಗಳಲ್ಲಿ ನೀರು ಹರಿದು ಹೋಗಬೇಕಾಗಿದ್ದು ಮಳೆಯದ್ದು ಈಗಿನ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಅದು ಎಲ್ಲದರಲ್ಲಿ ಕೂಡ ಒಳಚರಂಡಿ ನೀರೇ ಹರಿದು ಹೋಗ್ತಾ ಇದೆ. ಆ ನೀರು ಮುಟ್ಟಿದರೆ ರೋಗ ಬರತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಮತ್ತು ಫ್ಲ್ಯಾಟ್ಗಳು ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ, ದೊಡ್ಡ ದೊಡ್ಡ ಫ್ಲ್ಯಾಟ್ಗಳು ಬೆಳೆದಿದ್ದಾವೆ. ಆದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೇರೆ ಮೂಲಭೂತ ಸೌಕರ್ಯ ಜಾಸ್ತಿ ಆಗ್ತಾ ಇದೆ. ಅದು ಮತ್ತು ನಮ್ಮದು ಸ್ಮಾರ್ಟ್ ಸಿಟಿಯನ್ನು ನಾವು ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು. ಈ ಎಲ್ಲದರ ಮಧ್ಯೆ ನಗರ ಪಾಲಿಕೆಯಲ್ಲಿ ಇರುವಂಥ ಸವಾಲು ಅಂದರೆ ಅದು ಒಳಚರಂಡಿಯನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಡಬೇಕು ಅಂತೇಳಿ ನಾವು ಅನೇಕ ದಿನಗಳಿಂದ ಇದಕ್ಕೆ ಹೋರಾಟವನ್ನು ಮಾಡ್ತಾ ಇತ್ತು. ಅದೇ ರೀತಿ ಮಹಾನಗರ ಪಾಲಿಕೆಯ ಸಭೆಗಳಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ಆಯಿತು. ಇತ್ತೀಚೆಗೆ ಕುಡಿಯುವ ನೀರಿನಲ್ಲಿ ಕೂಡ ಒಳಚರಂಡಿ ನೀರು ಅದಕ್ಕೆ ಸೇರಿಕೊಂಡು ನೀರು ಕೂಡ ಅಸ್ವಸ್ಥಗೊಂಡಿದ್ದಾರೆ ಅಂಥೇಳಿ ಸ್ಥಳೀಯ ಶಾಸಕರೇ ದೊಡ್ಡ ವಿಚಾರವನ್ನಾಗಿ ಮಾಡಿದರು. ಅಲ್ಲಿ ಬಗ್ಗೆ ನಾವೊಂದು ಸಮಗ್ರ ತನಿಖೆ ಮಾಡಿ ಅಂತ ಕಾರ್ಪೊರೇಷನ್ನಿಗೆ ನಾನು ಹೇಳಿದ್ದೆ. ಅದು ಯಾಕಾಗಿ ಆಯಿತು, ಯಾಕೋಸ್ಕರ ಆ ನೀರು ಕಲುಷಿತಗೊಂಡಿತು ಅಂತ ಹೇಳಿದರೆ, ನಗರ ಪಾಲಿಕೆಯವರು ಪತ್ರಿಕಾ ಹೇಳಿಕೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅದರ ಬದಿಯಲ್ಲಿ ಇರುವ ಪೈಪ್ ಏನು ಈ ಕುಡಿಯುವ ನೀರಿನ ಒಟ್ಟಿಗೆ ಇರುವ ಒಳಚರಂಡಿಯ ನೀರಿನ ಪೈಪಿನ ಅದಕ್ಕೆ ಕನೆಕ್ಟ್ ಆಗಿ ಆ ನೀರು ಕಲುಷಿತ ಆಗಿದ್ದು ಸತ್ಯ ಅಂತ ಮಾತನ್ನು ಹೇಳ್ತಾರೆ. ಇದು ಒಂದು ದೊಡ್ಡ ಮಹಾ ಅಪರಾಧವಾಗಿ ಮಾಡಿ ಬಂದಿದೆ. ಎಲ್ಲಿ ನೀರಿನ ಪೈಪ್ ಹೋಗಬೇಕಿತ್ತೋ ಅದರ ಒಟ್ಟೊಟ್ಟಿಗೆ ಈ ಒಳಚರಂಡಿಯ ಪೈಪ್ ನೀರು ಹೊಡೆದು ಅದಕ್ಕೆ ನೀರಿನ ತಾಗಿ ತೊಂದರೆ ಆಗಿತ್ತು ಅಂತ ಹೇಳ್ತಾರೆ. ಮತ್ತು ಇದನ್ನು ಸರಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದರ ಅರ್ಥ ಇಲ್ಲಿಯೋ ಒಂದು ಕಡೆ ನಾವು ಕುಡಿಯುವ ನೀರಿಗೂ ಈ ಒಳಚರಂಡಿಗೂ ಮಿಕ್ಸ್ ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಅಂದರೆ ಇದುವರೆಗೆ ಸಮಗ್ರವಾದಂಥ ಒಂದು ಯೋಜನೆ ಮಂಗಳೂರು ನಗರಕ್ಕೆ ತರುವಲ್ಲಿ ನಮ್ಮ ಹಿಂದಿನ ಶಾಸಕರುಗಳಿರ್ಬೋದು, ಅಥವಾ ಮೇಯರ್ ಇರ್ಬೋದು, ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಇದುವರೆಗೆ ಸಫಲರಾಗಿರಲಿಲ್ಲ. ಬರೀ ಚಿಕ್ಕ ರಿಪೇರಿಗಳು 40 ಲಕ್ಷ ಕೊಡೋದು, 40 ಕೋಟಿ ಕೊಡೋದು, 50 ಕೋಟಿ ಕೊಡೋದು, ಇದರಿಂದ ಎಲ್ಲ ಯೋಜನೆಗಳಿಗೆ ಕೆಲವು ಕಡೆ ಮಾತ್ರ ಪೈಪ್ಲೈನ್ ಹಾಕೋದು, ಕೆಲವು ಕಡೆ ಅದಕ್ಕೆ ಬೇಕಾದಂಥ ಏನು ಕಟ್ತಾರೆ ಅದನ್ನು ಮ್ಯಾನ್ಯುವಲನ್ನು ಕಟ್ಟುವುದು, ಕೆಲವು ಕಡೆ ಮಾಡ್ತಾರೆ. ಈಗ ಹೊಸ ರಸ್ತೆ ಮಾಡೋದಿದ್ರೆ ಅಲ್ಲಿ ಮ್ಯಾನ್ಯುವಲ್ಗಳು, ಕಾಂಕ್ರೀಟ್ ಮ್ಯಾನ್ಯುವಲ್ಗಳು ಹಾಕ್ತಾರೆ, ಕೆಲವು ಪೈಪ್ಗಳು ಹಾಕ್ತಾರೆ. ಅದಕ್ಕಿಂತ ಮುಂದೆ ಹೋಗೋದಕ್ಕೆ ಏನು ವ್ಯವಹಾರ ಅಂತ ಇಲ್ಲ. ಇಂದಿನ ಈ ಸ್ಟೋನ್ವೇರ್ ಪೈಪ್ಗಳನ್ನು ಹಾಕಿ ಭಾಳಷ್ಟು ಕಡೆಗಳಲ್ಲಿ ಮ್ಯಾನ್ಯುವಲ್ ಮಾತ್ರ ಕಟ್ಟಿದ್ದಾರೆ ಕಾಂಕ್ರೀಟು. ಅದರನ್ನು ಅಗೆದು ನೋಡಿದರೆ ಅಲ್ಲಿ ಪೈಪ್ಗಳ ಕನೆಕ್ಟಿವಿಟಿ ಇಲ್ಲವೇ ಇಲ್ಲ. ಹಾಗಾಗಿ ಆ ನೀರು ಏನಾಗ್ತದೆ, ಭೂಮಿಯಲ್ಲಿ ಪರ್ಕ್ಯುಲೇಟ್ ಆಗಿ ಎಲ್ಲ ಬಾವಿಗಳಿಗೆ ಹೋಗಿ ಬಾವಿಯ ನೀರು ಕೂಡ ಕುಡಿಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಮಂಗಳೂರಿನಲ್ಲಿ ಇವತ್ತು 60% ಆಫ್ ದಿ ಪಾಪ್ಯುಲೇಷನ್ ಅಥವಾ ಇಂಡಿವಿಜುವಲ್ ಮನೆ ಇದ್ದವರು ಅವರವರ ಮನೆ ಹತ್ರ ಒಂದು ಬಾವಿ ಇದೆ, ಐದರ್ ಬೋರ್ವೆಲ್ ಇದೆ
ಅವ್ರ ಚಿಕ್ಕ ಓಪನ್ ವೆಲ್ ಇದೆ. ಯಾಕೆಂದರೆ ಮಂಗಳೂರಿನಲ್ಲಿ ನೀರು ಮೇಲ್ಮಟ್ಟಕ್ಕೆ ಇದೆ, ತುಂಬ ಆಳ ಹೋಗಬೇಕಾದ ಪರಿಸ್ಥಿತಿ ಇಲ್ಲ. ಆಗಿರುವಾಗ ಇದೆಲ್ಲವನ್ನು ಬಳಕೆ ಮಾಡಲು ನೀರಿನ ಸಂಪನ್ಮೂಲವನ್ನೇ ಹಾಳು ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಮಂಗಳೂರಿನಲ್ಲಿ ಕಾಣ್ತಾ ಇದ್ದೀವಿ.